ನಾವು ಪ್ರಥಮವಾಗಿ ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇವೆ. ನಾವು ವಿಶ್ವ ಹಿಂದೂ ಪರಿಷತ್ತು ಮತ್ತಿತರ ಎಲ್ಲ ಹಿಂದೂ ಸಂಘಟನೆಗಳು ಇದನ್ನ ತೀವ್ರವಾಗಿ ಖಂಡಿಸ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಸನಾತನ ಹಿಂದೂ ಧರ್ಮವನ್ನ, ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಸನಾತನ ಹಿಂದೂ ಧರ್ಮ, ಅತ್ಯಂತ ಹಳೆಯ ಮತ್ತು ಅತ್ಯಂತ ವೈವಿಧ್ಯತೆಯಿಂದ ಕೂಡಿದಂತಹ, ಕಲ್ಚರಲಿ ಮತ್ತು ಸಾಂಸ್ಕೃತಿಕವಾಗಿ ವೈಚಾರಿಕತೆಯಿಂದ ಎಲ್ಲದರಿಂದಲೂ ಎಲ್ಲ ರೀತಿಯಲ್ಲೂ ಶ್ರೀಮಂತವಾದ ಹಿಂದೂ ಧರ್ಮವನ್ನ ಒಂದು ರೋಗಗಳಿಗೆ, ಡೆಂಗು, ಮಲೇರಿಯಾ ಮುಂತಾದ ರೋಗಗಳಿಗೆ ಹೋಲಿಕೆ ಮಾಡಿ ಮಾತಾಡಿದಂಥ ರೋಗಿಷ್ಠ ಮನಸ್ಥಿತಿಯ ಉದಯನಿಧಿ ಸ್ಟಾಲಿನ್ ಅವರ ಮಾತುಗಳನ್ನ ನಾವು ಖಂಡಿಸ್ತೇವೆ. ಅವರ ರೋಗಿಷ್ಠ ಮನಸ್ಥಿತಿಗೆ ಅವರು ಶೀಘ್ರದಲ್ಲೇ ಚಿಕಿತ್ಸೆಯನ್ನು ಮಾಡಿ ಒಬ್ಬರು ಉತ್ತಮ ವ್ಯಕ್ತಿಯಾಗಿ ಬರಲಿ ಅಂತೇಳಿ, ಗೆಟ್ ವೆಲ್ ಸೂನ್ ಅಂತ ಹೇಳೋ ಒಂದು ಮೆಸೇಜ್ ಅನ್ನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹಿಂದೂ ಧರ್ಮವನ್ನು ಅವಹೇಳನ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆದರೆ ಹಿಂದೂ ಧರ್ಮ ಎಂದಿಗೂ ಕೂಡ ತನ್ನ ಶ್ರೇಷ್ಠತೆಯನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸನಾತನ ಅಂತ ಹೇಳಿದ್ರೆ ಹಾಗೆ ಹುಟ್ಟು ಇಲ್ಲ ಸಾವಿಲ್ಲದ ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ. ಇದು ಅವರ ದುಷ್ಟ ಮನಸ್ಥಿತಿಯನ್ನು ತೋರಿಸುತ್ತದೆ ಹೊರತು ಹಿಂದೂ ಧರ್ಮವನ್ನ ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ, ಇನ್ನು ಮುಂದೆ ಆಗುವುದೂ ಇಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಒಂದು ಹೋಲಿಕೆ ಅಷ್ಟೇ. ಸೂರ್ಯನನ್ನ ನೋಡಿ ಉಗುಳಿದ್ರೆ ಅವರ ಮುಖಕ್ಕೆ ಅದು ಉಗುಳು ಬೀಳ್ತದೆ ವಿನಃ ಸೂರ್ಯನಿಗೇನು ಆಗೋದಿಲ್ಲ ಅಂತ ಹೇಳುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೂ ಧರ್ಮ ಅಂದ್ರೆ ಸೂರ್ಯ ಇದ್ದ ಹಾಗೆ. ಉದಯನಿಧಿ ಸ್ಟಾಲಿನ್ ಅಂತವರು ಎಷ್ಟೋ ಬಂದು ಹೋಗಿದ್ದಾರೆ ಈ ಪ್ರಪಂಚದಲ್ಲಿ. ಅವರಿಂದ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾವ ಕಾರಣದಿಂದಲೂ ಸಾಧ್ಯವಿಲ್ಲ. ಇದನ್ನ ಪುನಃ ಪುನಃ ಅವರ ಹೇಳಿಕೆಯನ್ನ, ದುಷ್ಟ ಮನಸ್ಥಿತಿಯ ಹೇಳಿಕೆಯನ್ನ ಖಂಡಿಸ್ತಾ ನನ್ನ ಮಾತುಗಳಿಗೆ ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.